ಪ್ರಕಾಶನದಿಂದ ಪ್ರಕಟಿಸಲಾದ ಅಕ್ಷಯ್ ಆರ್ ಶೆಟ್ಟಿ ಅವರ ಪೆರ್ಗ ತುಳು ನಾಟಕ ಹಾಗೂ ಹಿಡಿ ಅಕ್ಕಿಯ ಜ್ಞಾನ ಕನ್ನಡ ಕವನ ಸಂಕಲನ ಬಿಡುಗಡೆ ಕಾರ್ಯಕ್ರಮವು ನಗರದ ಪ್ರೆಸ್ ಕ್ಲಬ್ನಲ್ಲಿ ನಡೆಯಿತು. ಪೆರ್ಗ ತುಳು ನಾಟಕ ಕೃತಿಯನ್ನು ಹಾವೇರಿ ಜಾನಪದ ವಿಶ್ವವಿದ್ಯಾಲಯದ ವಿಶ್ರಾಂತ ಉಪಕುಲಪತಿ ಡಾಕ್ಟರ್ ಕೆ ಚಿನ್ನಪ್ಪಗೌಡ ಅವರು ಅನಾವರಣಗೊಳಿಸಿದರು. ಇದೇ ವೇಳೆ ಮಾತನಾಡಿದ ಅವರು, ಲೇಖಕಿ ಅಕ್ಷಯ ಶೆಟ್ಟಿ ಅವರ ಗಮನ ಇರುವುದು ಸಂಸ್ಕೃತಿಯನ್ನು ಮರುಪರಿಶೀಲಿಸುವ ಮತ್ತು ಅದನ್ನು ಪರಿಷ್ಕರಿಸುವ ಬಗ್ಗೆ. ಇದರಲ್ಲಿರುವ ಹಾಡುಗಳು ಸಹ ತುಂಬಾ ಅರ್ಥಪೂರ್ಣವಿದೆ. ಇದೊಂದು ತುಳುವಿನ ಸಂಸ್ಕೃತಿಯ ತಾತ್ವಿಕ ಚಿಂತನೆಯ ಹೊಸ ಬಗೆಯ ನಾಟಕ ಎಂದರು. ಒಂದು ವರ್ತಮಾನದ ಕಾಲುಂಟು ಇತಿಹಾಸವನ್ನು ತೂಪಿನ ಕಟ್ಟದ ಕೊಡ್ತಿರೋ ಕೆಲಸ ವಿಶೇಷವಾದ ನಾಟಕ ಬುಕ್ಕ ಕಾದಂಬರಿಗೆ ಮಸ್ತ ಉಂಟು. ಇತ್ಯದ ಒಂದು ಮನೋಧರ್ಮವು ಅನುಸಾರವಾದ ಕಟ್ಟದ ಕೊರ್ಪಿನ ಮರ ಕಟ್ಟದ ಕೊರ್ಪಿನ ಬೇರೆ ಕಟ್ಟದ ಕೊರ್ಪಿನ ಅಂಚನೆ ಒಂದು ಕೆಲಸ ಇನ್ನು ಕಾದಂಬರಿ ಬಗ್ಗೆ ಪಾತ್ರ ತುಳು ನಾಟಕ ಬರ್ತನಾಗ ಈ ಕೆಲಸ ತುಳು ನಾಟಕಗಳಾಗುವುದನ್ನು ಐಕೊಂದು ಎಡ್ಡೆ ಉದಾಹರಣೆ ಈ ಪೆರ್ಗ ಶ್ರೀಮತಿ ಅಕ್ಷಯ್ ಶೆಟ್ಟಿಯಾರ್ನ ಪೆರ್ಗ ನಾಟಕ. ಪೆರ್ಗ ಬಂಡ ನಿಧಿ ಕನ್ನಡ ಅರ್ಥ ನಿಧಿ. ಬಳ್ಳಿ ಬಂಗಾರ ಮುಗಮೂರ್ತಿ ಪಣವು ಪೂರೈತ ಒಂದು ಕೊಪ್ಪರಿಗೆ ಆಕಸ್ಮಿಕವಾದ ಅನಿರೀಕ್ಷಿತವಾದ ತಿಕ್ಕುನಂಚಿನ ಒಂದು ಸಂಪತ್ತು ಬಹುತೇಕ ಭೂಮಿದ ಉಳಾಯಿಡಿಪ್ಪುನಂಚಿನ ಒಂದು ಕೊಪ್ಪರಿಗೆ ಇಂಚಿನ ಅರ್ಥ ಕೊಟ್ಟು ನಿಧಿ. ನೆಲದ ಮಹತ್ವವನ್ನ ನಮ್ಮ ಪಾರಂಪರಿಕ ಕಸುಬುಗಳ ಒಂದು ಇಡೀ ಅಕ್ಕಿಯನ್ನ ಉಳಿಸಿಕೊಳ್ಳಲಾಗದ ಒಂದು ಸ್ಥಿತಿ ನಿರ್ಮಾಣ ಆದರೆ ಏನಾಗಬಹುದು ಅಂತ. ಸೊ ಈ ದೃಷ್ಟಿಯಿಂದ ಬಹುಶಃ ಪೆರ್ಗದ ಒಂದು ಚಿಂತನ ಕ್ರಮಕ್ಕೂ ಹಿಡಿ ಅಕ್ಕಿಯ ಧ್ಯಾನದ ಆ ಕವನಗಳ ಒಟ್ಟು ತಾತ್ವಿಕತೆಗೂ ಒಂದು ಸಂಬಂಧ ಇರಬಹುದು ಅಂತ ಅಂದುಕೊಂಡಿದ್ದೇನೆ. ಅಂದರೆ ಈ ಲೇಖಕಿಯ ಅಕ್ಷಯ ಶೆಟ್ಟಿ ಅವರ ಮುಖ್ಯ ಗಮನ ಇರುವುದೇ ಸಂಸ್ಕೃತಿಯನ್ನ ಮರುಪರಿಶೀಲಿಸುವ, ಅದನ್ನು ಪರಿಷ್ಕರಿಸುವ ಒಂದು ಅಗತ್ಯ. ಹಾಗೆ ಪರಿಷ್ಕರಿಸುವಾಗ ಎಚ್ಚರ ವಹಿಸಿ ಅಂತ. ಕೊನೆಗೆ ಈ ತಾಯಿಯ ಮಡಿಲಲ್ಲಿ ತಲೆ ಇಟ್ಟು ಮಲಗುವಲ್ಲಿಗೆ ನಾಟಕ ಮುಗಿಯುತ್ತದೆ. ಒಳ್ಳೊಳ್ಳೆ ಹಾಡುಗಳನ್ನು ಲೇಖಕಿಯ ಬರೆದಿದ್ದಾರೆ. ತುಂಬಾ ಸೂಚ್ಯವಾಗಿ ಇರುವ ಕೆಲಸಕ್ಕೆ ಸಂಬಂಧಪಟ್ಟಂತಹ ನಾಟಕಗಳನ್ನು ಹಾಡುಗಳನ್ನು ಕೂಡ ಅವರು ಬರೆದಿದ್ದಾರೆ. ಹಳೆಯ ತಲೆಮಾರು ಮತ್ತು ಹೊಸ ತಲೆಮಾರುಗಳು ಪರಸ್ಪರ ಒಂದು ಹೃದಯ ಕೇಂದ್ರಿತವಾದ ಚಿಂತನೆಯನ್ನ ಮಾಡಿದರೆ ಈ ಪರಂಪರೆಯನ್ನ ತುಂಬಾ ಆರೋಗ್ಯವಾಗಿ ಸ್ವಸ್ಥವಾಗಿ ಬೆಳೆಸಬಹುದು ಎನ್ನುವ ಆಶಾದಾಯಕವಾದ ಒಂದು ನೋಟವನ್ನು ಕೂಡ ಈ ನಾಟಕ ಕೊಡ್ತದೆ ಅಂತ ನಾನು ಹೇಳಿದ್ದೇನೆ. ಇದು ತುಳುವಿನ ಸಂಸ್ಕೃತಿಯ ಕುರಿತ ತಾತ್ವಿಕ ಚಿಂತನೆಯ ಒಂದು ಹೊಸ ಬಗೆಯ ನಾಟಕ ಅಂತ ಹೇಳ್ತಾರೆ. ಹಿಡಿ ಅಕ್ಕಿಯ ಧ್ಯಾನ ಕವನ ಸಂಕಲನವನ್ನು ಮಂಗಳೂರು ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಧನಂಜಯ ಕುಂಬ್ಳೆ ಅನಾವರಣಗೊಳಿಸಿದರು. ಇದೇ ವೇಳೆ ಮಾತನಾಡಿದ ಅವರು, ಕನ್ನಡದ ಕಾವ್ಯ ಪರಂಪರೆ ಬೆಳೆಯುವಲ್ಲಿ ಮಾಧ್ಯಮದ ಕೊಡುಗೆ ಅಪಾರ. ಅಕ್ಷಯ ಅವರು ರಚಿಸಿದ ಕವನಗಳೆಲ್ಲ ಅರ್ಥಪೂರ್ಣವಾಗಿದೆ ಎಂದರು. ಪತ್ರಿಕಾ ಸಾಹಿತ್ಯವನ್ನು ನಾವು ಅವಸರದ ಸಾಹಿತ್ಯ ಅಂತ ಕರೀತೇವೆ. ಆದರೆ ಸೃಜನಶೀಲ ಸಾಹಿತ್ಯ ಅದು ಒಂದು ಧ್ಯಾನದ ಸ್ಥಿತಿಯಲ್ಲಿ ಅರಳುವ ಸಾಹಿತ್ಯ. ಆದ್ರೆ ಎರಡರಲ್ಲಿ ಕೂಡ ಅದರ ತುಡಿತ ಇದೆಯಲ್ಲ, ಅದು ಒಂದೇ. ಅದೇನಂದ್ರೆ ತನ್ನತನವನ್ನು ತಾನು ಕಂಡುಕೊಳ್ಳುವುದು, ತನ್ನ ಒಂದು ವೈಶಿಷ್ಟ್ಯವನ್ನು. ನಮ್ಮ ಅಡಿಗರದ್ದು ಬಹಳ ಸೊಗಸಾದ ಮಾತಿದೆ, ಅನ್ಯರರೆದುದನ್ನೇ ಬರೆದು ಭಿನ್ನಗಾಗಿದೆ ಮನವು. ನನ್ನ ನುಡಿಯಲ್ಲಿಯೇ ಹೇಳುವ ಬಣ್ಣ ಬಣ್ಣದ ಮಾತುಗಳನ್ನು ಕಟ್ಟಿಕೊಡುವ ಪನ್ನತಿಗೆ ಬರುವನಕ ಎನ್ನ ಬಾಳಿದು ನರಕ ಅಂತ ಅಡಿಗರು ಹೇಳ್ತಾರೆ. ಅಂದ್ರೆ ಬೇರೆಯವರು ಬರ್ತದನ್ನೇ ಬರೆದು ಮನಸ್ಸು ಬೇಜಾರಾಗ್ಬಿಟ್ಟಿದೆ. ನಾನು ನನ್ನದೇ ಆದಂತ ನುಡಿಯನ್ನು, ನನ್ನದೇ ಆದಂತ ಒಂದು ಭಾವ ಏನುಂಟು ಅದನ್ನು ಕಟ್ಟಿಕೊಡುವುದುಂಟಲ್ಲ, ಅದು ತುಂಬಾ ಮುಖ್ಯ. ಅದು ಬರುವ ತನಕ ನಾನು ಏನು ಬರೆದ್ರು ಕೂಡ ಅದು ವೇಸ್ಟ್ ಅಂತ, ಅದು ಬೇಡ. ಅದು ಪತ್ರಿಕೋದ್ಯಮ ನಿಮ್ಮ ವರದಿ ಇರಬಹುದು ಅಥವಾ ಒಬ್ಬ ಕವಿಯ ಕವಿತೆ ಇರಬಹುದು. ಈ ಸಂದರ್ಭದಲ್ಲಿ ಲೇಖಕಿ ಅಕ್ಷಯ ಆರ್ ಶೆಟ್ಟಿ, ಕಲ್ಕೂರ ನಾಗೇಶ್ ಉಪಸ್ಥಿತರಿದ್ದರು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.